ನಂಗೆ ಮತ್ತೆ ಯಾವಾಗ ನೆನಪಾಗುದು ಮಾರ್ಲಿಡುವ ನಾನು ಕೆಂಪು ಸೀರೆ ಹುಟ್ಟದಿಂದ ಪೆಟ್ಟು ಬಿಡ್ತಿದ್ದ ಯಾವತ್ತು ಮರೆಯಲಿಲ್ಲ ಉಂಟಲ್ಲ ಮಾತೆಲ್ಲ ಇನ್ನು ಶಾಲೆ ಏನಂದ್ರೆ ಮಸ್ತ್ ವರ್ಷದ ಟೀಚರ್ ಮಸ್ತ್ ಥ್ಯಾಂಕ್ಸ್ ಓಕೆ ಥ್ಯಾಂಕ್ ಯು ಟೀಚರೇ. ಹೌದು ಸರಿ ಕುಲ್ದಾರ ಫಸ್ಟ್ ಬನ್ನಿ ಸರಿ ಕುಲ್ದಾರ ಸರಿ ನಮ್ಮೊಟ್ಟಿಗೆ ರೇಣುಕಾ ಟೀಚರ್ ಶಾರಿಕಾ ಟೀಚರ್ ನಮಸ್ತೆ ಟೀಚರ್ ಎಷ್ಟು ವರ್ಷ ನಂತರ ಸಿಗುದು ಸರ್? ನಾನೊಂದು 20 ವರ್ಷ ಮೊದಲು ಸಿಕ್ಕಿದ್ದೀನಿ. ನನ್ನ ಶಾಲೆಗೆ ಫಸ್ಟಿಗೆ ಅಡ್ಮಿಷನ್ ಇವರೇ ಮಾಡಿದ್ದು, 3ನೇ 4ನೇ ನನ್ನ ನೆನಪಿಲ್ಲ. ಹಾಗೆ ಆದ ನಂತರ SLC ಆದಮೇಲೆ SLC ಆಗಿ ಮದುವೆಗೆಲ್ಲ ಬಂದಿದ್ದೆ. ಹೌದಲ್ಲ, ಮದುವೆಗೆ ಬಂದಿದ್ದೀನಿ. ಆಮೇಲೆ ತಾಯಿ ಮದುವೆಗೆ ಬರುವಾಗೆಲ್ಲ ಸಿಗ್ತಾ ಇದ್ದೀನಿ. ಆಮೇಲೆ ಸಿಗ್ತಿಲ್ಲ. ನನ್ನ ಫೇವರೇಟ್ ಬ್ಯಾಚಿನ ಫಸ್ಟ್ ಬ್ಯಾಚಿನ ಮಕ್ಕಳು ಸಂಜಯ್ ಹೆಚ್ಚು ಫಸ್ಟ್ ಬ್ಯಾಚ್ ನಾನು 5 ವರ್ಷ ಒಂದು ಒಟ್ಟಿಗೆ ಬಂದಿದ್ದೇನೆ. 6ನೇ ವರ್ಷ 7ನೇಗೆ ಬೇರೆ ಬೇರೆ ಟೀಚರ್ ನೀನು ಮತ್ತು ಮೌಲ್ಯ ಇಲ್ಲಿ ಹೌದಾ? ಹೌದು. ನನ್ನೆಲ್ಲ ವಿದ್ಯಾರ್ಥಿಗಳನ್ನು ಭೇಟಿಯಾಗೋದು ಭಾರಿ ಸಂತೋಷ ಆಯಿತು. ವಿದ್ಯಾರ್ಥಿಗಳ ಕೆಲಸ ಎಲ್ಲ ನೋಡಿ, ಅದರಲ್ಲೂ ಇಷ್ಟೆಲ್ಲ ಶ್ರಮಪಟ್ಟು ನಮಗಾಗಿ ನಾಳೆ ಒಂದು ಕಾರ್ಯಕ್ರಮ ಇಟ್ಟಿದ್ದೀನಿ. ನಾನೆಲ್ಲರಿಗೂ ಗೊತ್ತಿರ್ಬೋದು, ಇಲ್ಲಿ 40 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಟೀಚರ್ ಆಗಿ. ನಾಳೆಯ ದಿನ ನೀವು ಒಂದು ವಿಶೇಷ ಕಾರ್ಯಕ್ರಮ ಇಲ್ಲಿ ಆಯೋಜಿಸಿದ್ದೀರಿ. ಹಳೆ ವಿದ್ಯಾರ್ಥಿಗಳು, ನಾನು ಹಳೆ ವಿದ್ಯಾರ್ಥಿ ಅಂತ ಹೇಳೋದಿಲ್ಲ, ನನ್ನ ಎಲ್ಲ ಪ್ರೀತಿಯ ಮಕ್ಕಳು ಅಂತ ಹೇಳ್ತೇನೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ 2 ಶಾಲೆಯಲ್ಲಿ ನನ್ನ ಒಟ್ಟಿಗೆ ಕಲಿತು ಬೆಳೆತು ನಾನು ಕಲಿಸಿದ ಮಕ್ಕಳು 1000 ಆಗಿದ್ದಾರೆ. ಇವರನ್ನು ನಾನು ನೆನಪಿಸುವುದು ನನ್ನ ಆದ್ಯ ಕರ್ತವ್ಯ. ಇವತ್ತು ನಾನು ದಿಢೀರನೆ ಶಾಲೆಗೆ ಬಂದೆ, ಯಾಕೆಂದರೆ ನಾಳೆ ಪೂರ್ವ ತಯಾರಿ ಅಡಿಗೆಯ ಇನ್ಚಾರ್ಜ್ ಇದ್ದ ಕಾರಣ ಆಯನವರನ್ನು ಕರೆಸಿ, ಹಾಗೆ ಆ ಅಡಿಗೆಯ ಸಂದರ್ಭದಲ್ಲಿ ಮೇಲೆ ಮಕ್ಕಳು ಬಂದು ನನಗೆ ಸಿಕ್ಕಿದಾಗ ಮಕ್ಕಳು ಒಂದು ರಿಕ್ವೆಸ್ಟ್ ಮಾಡಿದರು, ಇವತ್ತೇನಾದರೂ ಗಂಜಿ ಏನಾದ್ರು ಮಾಡ್ಬೋದು, ಕುಶಾಲಲ್ಲಿ ಕೇಳಿದರು. ಅದು ನಾನು ಕುಶಾಲ್ ಅಂತ ತಿಳ್ಕೊಳ್ಳಿಲ್ಲ, ದಿಢೀರನೆ ಅಮ್ಮನವ್ರ ಹತ್ರ ಮಾಡಿಸಿದ್ದೆ. ಹಾಗೆ ಈಗ ಬಿಸಿ ಬಿಸಿ ಊಟ ಎಲ್ಲ ಮಾಡಿ ಈಗ ಇಲ್ಲಿ ಒಂದು ಒಟ್ಟಿಗೆ ಸೇರಿ ನಾವೊಂದು ಮಕ್ಕಳಿಗೊಂದು ಕರೆಯುವ ಎನ್ನುವಂಥ ಉದ್ದೇಶ ಇಟ್ಟು ಇಲ್ಲಿ ನನ್ನ ಪ್ರೀತಿಯ ಸ್ಟೂಡೆಂಟ್ ನನ್ನ ಸಂಜಯ್ ವಿಡಿಯೋ ಮಾಡಲಿಕ್ಕೆ ಒಂದೆರಡು ಮಾತನ್ನು ಹೇಳಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ. ಮತ್ತೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ, ಸಣ್ಣ ಚಾನಲ್ ಅದೇ ರೀತಿ ಅವನ ಚಾನಲ್ ಕೂಡ ನೀವೆಲ್ಲರೂ ಅದನ್ನು ಸಬ್ಸ್ಕ್ರೈಬ್ ಮಾಡಬೇಕಾದ ನನ್ನ ವಿನಂತಿ. ಇದು ನಾನು ತುಂಬ ಸಂತೋಷ ಪಟ್ಟಿದ್ದೇನೆ. ನಿಮ್ಮೆಲ್ಲರನ್ನು ನಾಳೆ ನೋಡಬೇಕು. ಇವತ್ತು ಕೆಲವು ಮಕ್ಕಳು ನೋಡಿದರೆ ನಾಳೆ ಎಷ್ಟು ಮಂದಿ ಬರಲಿಕ್ಕೆ ಸಾಧ್ಯ ಉಂಟು ಅಷ್ಟು ಮಂದಿ ಶಾಲೆಗೆ ಭೇಟಿ ನೀಡಿ ನಮ್ಮೆಲ್ಲರ ಪ್ರೀತಿಯನ್ನು ಪಡ್ಕೊಂಡು ನಮ್ಮ ಆಶೀರ್ವಾದ ಪಡ್ಕೊಂಡು ಮುಂದೆ ಜೀವನ ಒಳ್ಳೆ ರೀತಿಯಲ್ಲಿ ನಡಿಬೇಕು ಹೇಳುವ ಒಂದು ಭಾವನೆ. ಅದರಿಂದ ಎಲ್ಲರೂ ಬಂದು ಈ ಕಾರ್ಯಕ್ರಮ ಸಾಮಾನ್ಯ ಕಾರ್ಯಕ್ರಮ ಅಲ್ಲ, ಎಲ್ಲಿಯೂ ನಡೆಯದ ಕಾರ್ಯಕ್ರಮ ಇಲ್ಲಿ ಆಯೋಜಿಸಿದ್ದೀರಿ. ಇದಕ್ಕೆ ಪ್ರೇರಣೆ ನಮ್ಮ ಮೊಯ್ನಿ ಅಪ್ಪಾಜಿ ನಾಯಕ್ ಮೇಡಮ್ ಅವರು ಆಗಿದ್ದಾರೆ. ಅಲ್ಲದೆ
ನಮ್ಮ ಸಂಸ್ಥೆಯ ಮಂಜುನಾಥ ಸ್ವಾಮಿಯ ಆಶೀರ್ವಾದ, ಸ್ವಾಮಿ ವೀರೇಂದ್ರ ಹೆಗ್ಡೆ ನಮ್ಮ ಕಾವಂದರ ಆಶೀರ್ವಾದ, ಇದೆಲ್ಲ ಅವರ ಅಮ್ಮನ ಆಶೀರ್ವಾದ ಎಲ್ಲ ಇದ್ದು ಇಷ್ಟೊಳ್ಳೆಯ ಕಾರ್ಯಕ್ರಮ ನೆರವೇರಿಸಲಿಕ್ಕೆ ಈ ಮಕ್ಕಳಿಗೆ ಒಳ್ಳೆಯ ಒಂದು ಮನಸ್ಸು ಕೊಟ್ಟು ನಡೀಲಿಕ್ಕೆ ಸಾಧ್ಯ ಇದೆ. ನಾಳೆ ಒಳ್ಳೆಯ ರೀತಿಯಲ್ಲಿ ನಡೀಬೋದು ಎನ್ನುವ ನನ್ನ ಭಾವನೆ. ಎಲ್ಲ ಮಕ್ಕಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ನಾನು ಎಲ್ಲರ ಪರವಾಗಿ, ಮಕ್ಕಳ ಪರವಾಗಿ, ಶಿಕ್ಷಕರ ಪರವಾಗಿ ವಿನಂತಿಸಿಕೊಳ್ತೇನೆ. ಥ್ಯಾಂಕ್ ಯು. ನಾಳಿನ ಕಾರ್ಯಕ್ರಮಕ್ಕೆ ನಮ್ಮ SDM ಮಂಗಳ ಜ್ಯೋತಿ ಮಂಜೂರಲ್ಲಿ ಶಿಕ್ಷಕೇತರವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ನಮ್ಮ ಬಂದಂಥ ಎಲ್ಲ ವಿದ್ಯಾರ್ಥಿಗಳು ನಾಳೆ ತಪ್ಪದೆ ಮಂಗಳ ಜ್ಯೋತಿ ಶಾಲೆಗೆ ಬರಬೇಕಾಗಿ ವಿನಂತಿ. 9:30 ಗಂಟೆಗೆ ಎಲ್ಲರೂ ಬರಬೇಕು. ಆಮೇಲೆ ಎಲ್ಲರೂ ಬರಬೇಕು. ಎಲ್ಲ ಬರೋದಕ್ಕೆ ಸಮಸ್ಯೆ ಎಲ್ಲ ಪೂರೆಲ್ಲ ಬಲೆ ಪಲ್ಲೆ 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 ಹಾಂ ಎಲ್ಲ ಬರೋಡೆ ಎಲ್ಲ ಬಲೆ ಎಲ್ಲ ಮಾತೆಲ್ಲ ಬಲೆ ಹಾಂ ಎಲ್ಲ ಮಾತ ಬರೋಣ ಎಲ್ಲ ಎಲ್ಲ ಮಾತಾಡ ಬರಡು ಶಾಲೆಗೆ ಬರಡು ಹೊರಬರಕ್ಕೆ ಬರೋಡಿಗೆ ಬಲೆ ಓಕೆ. ನೆಕ್ಸ್ಟ್ ಡೇ ಬತ್ರ ಪ್ರಯೋಜನ ಜಿ ಎಲ್ಲನೇ ಬರೋದು. ಓಕೆ, ಎಲ್ಲೇ ನಮ್ಮ ಮಾತಿಗೆ ಬಾಯ್.